ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರುವ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ವಿರುದ್ಧ ಬಂಟ್ವಾಳ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಯಿತು. ಕಾಂಗ್ರೆಸ್ ಪಕ್ಷದ ಸಾರ್ವಜನಿಕ ಪ್ರತಿಭಟನಾ ಸಭೆಯಲ್ಲಿ ಉತ್ತರ ಪ್ರದೇಶದ ಗೌರವಾನ್ವಿತ ಮುಖ್ಯಮಂತ್ರಿಯಾಗಿರುವ ಯೋಗಿ ಆದಿತ್ಯನಾಥ್ ಜಿ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕದಡಲು ಪ್ರೇರೇಪಿಸುವ ಬಗ್ಗೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಬಂಟ್ವಾಳ ಯುವ ಮೋರ್ಚಾ ಅಧ್ಯಕ್ಷರಾದ ಪ್ರದೀಪ್ ಅಜ್ಜಿಬೆಟ್ಟು, ಪ್ರಧಾನ ಕಾರ್ಯದರ್ಶಿಗಳು, ಯುವ ಮೋರ್ಚಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರು, ಸಜಿಪಾ ಮುನ್ನೂರು ಶಕ್ತಿ ಕೇಂದ್ರ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಹುಲ್ ರೈ ಪಚ್ಚಿನಡ್ಕ ಉಪಸ್ಥಿತರಿದ್ದರು. ಯೋಗಿ ಅಯೋಗ್ಯ ಆದಿತ್ಯನಾಥ उत्तर प्रदेश मुख्यमंत्री आदिप्पाडु ऐरे आदिप्पाडु आय कर्नाटक मिनी कार्दी ಎಂದಂಡ दक्षिण कन्नड जिल्ಲೆದ पवित्र मण्णुगे कार्दी ಎಂದಂಡ आयन ಮುಖಕ್ಕೆ ಕಪ್ಪು ಬಣ್ಣ ಬಾರಿದು ಮಸಿ ಬೂಚಿದು ಆಯನ ಪಿರಲ್ ಕರಪೋಣ ಕೆಲಸ ಕಾರ್ಯ ಈ ಯೂತ್ ಕಾಂಗ್ರೆಸ್ ನ ಕಾರ್ಯಕರ್ತರು ಯೋಗಿ ಅಯೋಗ್ಯ ಆದಿತ್ಯನಾಥ उत्तर प्रदेश मुख्यमंत्री आदिप्पाडु ऐरे आदिप्पाडु आय कर्नाटक मिनी कार्दी ಎಂದಂಡ दक्षिण कन्नड जिल्ಲೆದ पवित्र मण्णुगे कार्दी ಎಂದಂಡ आयन ಮುಖಕ್ಕೆ ಕಪ್ಪು ಬಣ್ಣ ಬಾರಿದು ಮಸಿ ಬೂಚಿದು ಆಯನ ಪಿರಲ್ ಕರಪೋಣ ಕೆಲಸ ಕಾರ್ಯ ಈ ಯೂತ್ ಕಾಂಗ್ರೆಸ್ ನ ಕಾರ್ಯಕರ್ತರು ಮಲ್ಪೇರ್ ಬಂಪುರಿಂಚಿನ ಪಾತೆರನ್ ಬಂಡ.